ತಾವು ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ಕೊಡಿ ಎಂದು ರೈತರು ನ್ಯಾಯಯುತವಾದ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಮಾಡುತ್ತಿರುವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೈತರನ್ನ ಕರೆದು ಅವರ ಬೇಡಿಕೆಗಳನ್ನ ಆಲಿಸಬೇಕಿತ್ತು. ಆದರೆ ಸಿಎಂ ರೈತರನ್ನ ಗೂಂಡಾಗಳು ಎಂದು ಕರೆದಿದ್ದಾರಲ್ಲದೆ ರೈತ ಮಹಿಳೆಯ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ಅವರ ಕುಟುಂಬವು ತಾವು ಮಣ್ಣಿನ ಮಕ್ಕಳು ಎನ್ನುತ್ತಿದ್ದು ಇದೀಗ ಸಮಾಜದ ಮುಂದೆ ಮಣ್ಣಿನ ಮಕ್ಕಳ ಬಣ್ಣ ಬಯಲಾಗಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ವ್ಯಂಗ್ಯವಾಡಿದ್ದಾರೆ. ಅವರು ಮಂಗಳವಾರ ಆನಗಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ದತ್ತಾಶ್ರಮಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಕೂಡಲೇ ಮುಖ್ಯಮಂತ್ರಿಯವರು ರೈತರ ಬಗ್ಗೆ ನೀಡಿರುವ ಹೇಳಿಕೆಯನ್ನ ಬೇಷರತ್ ವಾಪಸ್ ಪಡೆದುಕೊಂಡು ರೈತರಲ್ಲಿ ಕ್ಷಮೆಯನ್ನ ಯಾಚಿಸಬೇಕು ಎಂದ ಅವರು ಪ್ರತಿಭಟನಾಕಾರರ ವಿರುದ್ಧ ಇನ್ನು ಕುಮಾರಸ್ವಾಮಿ ಅವರು ಮತ್ತು ಅವರಿಗೆ ಬೆಂಬಲ ಕೊಡುವ ಸಿದ್ದರಾಮಯ್ಯನವರು ಹಠಮಾರಿ ಧೋರಣೆಯನ್ನ ತಡೆದರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿರೋಧವನ್ನ ಪ್ರಾರಂಭಿಸುತ್ತದೆ. ಈ ಹೋರಾಟದಲ್ಲಿ ಸರ್ಕಾರ ಮಣಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದವರು ಹೇಳಿದರು. ಕಬ್ಬನ್ನು ಕೊಟ್ಟ ನಂತರ ಬಾಕಿ ಇಟ್ಟುಕೊಂಡಿರುವಂಥ ಹಣವನ್ನು ನಮಗೆ ಕೊಡಿ ಮತ್ತು ಕಬ್ಬಿಗೆ ಬೆಂಬಲ ಬೆಲೆ ಕೊಡಿ, ಎರಡೇ ಅವರ ಪ್ರಶ್ನೆ ಆಗಿತ್ತು. ಅದರ ಈಡೇರಿಕೆ ಬಗ್ಗೆ ಸಚಿವ ಸಂಪುಟದಲ್ಲಿ ರೈತ ಮಕ್ಕಳನ್ನು ಕರೆದು ಮಾತಾಡಿದರೆ ಸಮಸ್ಯೆಗಳು ಸೃಷ್ಟಿ ಆಗ್ತಿರಲಿಲ್ಲ. ದುರಾದೃಷ್ಟಕ್ಕೆ ಮುಖ್ಯಮಂತ್ರಿಗಳು ಲಘುವಾಗಿ ಮಾತಾಡಿರುವಂಥ ರೀತಿ ಮತ್ತು ಅದನ್ನು ಸಮರ್ಥನೆ ಮಾಡಿರುವಂಥ ಕಲ್ಪನೆ ಏನಾಯಿತು ಅಂತ ಹೇಳಿದರೆ ಇಲ್ಲಿವರೆಗೂ ಕೂಡ ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬ, ಇವತ್ತು ಮುಖ್ಯಮಂತ್ರಿಗಳ ಮಣ್ಣಿನ ಮಕ್ಕಳ ಭಾವನೆಗಳು ಬಣ್ಣ ಬಯಲಾಯಿತು ಅಂತ ಅನಿಸ್ಬಿಡುತ್ತೆ ಇಡೀ ರಾಜ್ಯ ಜನತೆಗೆ.